ಆಯುಷ್ಧಾಮ ಆರ್ಥೋ ನ್ಯೂರೋ ಆಸ್ಪತ್ರೆ ಮತ್ತು ಜೆಸಿರೆಟ್ ಕುಂದಾಪುರ ಸಿಟಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಕುಂದಾಪುರ ದಕ್ಷಿಣ ಜಂಟಿಯಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು. ನಗರದ ಆಯುಷ್ಧಾಮ ಆಸ್ಪತ್ರೆಯಲ್ಲಿ ನಡೆದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜಯಿಯಾದವರಿಗೆ ಆಕರ್ಷಕ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಜೆಸಿರೆಟ್ ವಿಭಾಗದ ಅಧ್ಯಕ್ಷೆ ಡಾಕ್ಟರ್ ಸೋನಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿನಯ್ ಚಂದ್ರ ಶೆಟ್ಟಿ, ಡಾಕ್ಟರ್ ಲೋನಾ ಲೂವಿಸ್ ಉಪಸ್ಥಿತರಿದ್ದರು. ಇವತ್ತು ನಾವು ಆಯುಷ್ಧಾಮ ಆರ್ಥೋ ನ್ಯೂರೋ ಆಸ್ಪತ್ರೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಕಳೆದ 7 ದಿನದಿಂದ ನಾವು ಮಹಿಳೆಯರಿಗೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಸಲಹೆಗಳು ಬೇಕು ಅವುಗಳನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳ ಮೂಲಕ ನಾವು ಅವರಿಗೆ ತಿಳಿಸಿದ್ದೇವೆ. ಅಷ್ಟೇ ಮಾತ್ರ ಅಲ್ಲ, ಮಹಿಳೆಯರಿಗಾಗಿ ನಾವು ಕೆಲವು ವಿಲೇಜ್ ಓರಿಯೆಂಟೆಡ್ ಹಳ್ಳಿಗಳಲ್ಲಿ ಆಡುವಂತಹ ಕೆಲವು ಗೇಮ್ಸ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಫನ್ನಿ ಇವೆಂಟ್ಸ್ ಹಾಗೂ ಒನ್ ಆ್ಯಂಡ್ ಓನ್ಲಿ ಸರ್ಪ್ರೈಸ್, ಕೆಲವು ಕ್ವಿಜ್ಗಳು, ಆರೋಗ್ಯಕ್ಕೆ ಸಂಬಂಧ ಆದಂತಹ ಕೆಲವು ಕ್ವಿಜ್ಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅಷ್ಟೇ ಮಾತ್ರವಲ್ಲ, ನಿನ್ನೆಯ ದಿನ ಕೂಡ ನಾವು ಮಹಿಳೆಯರಿಗೆ ಕೆಲವು ಹಳ್ಳಿಗಳಲ್ಲಿ ಆಡಿಸುವಂತಹ ಕೆಲವು ಗೇಮ್ಸ್ಗಳನ್ನು ಕೂಡ ಮಾಡಿದ್ದೇವೆ. ಉದಾಹರಣೆಗೆ ಹೇಳುವುದಾದರೆ ಮಡಲನ್ನು ನೆಯ್ಯುವುದು, ಹಾಗೆ ಹಿಡಿಸುಡಿಯನ್ನು ಮಾಡುವುದು, ಅಂತಹ ಗೇಮ್ಸ್ಗಳನ್ನು ಮಾಡಿ ನಾವೆಲ್ಲರೂ ಮಹಿಳೆಯರು ಒಟ್ಟುಗೂಡಿ ಏನೂ ಮಾಡಲು ಸಾಧ್ಯವೆಂಬ ಒಂದು ಸಂದೇಶವನ್ನು ನಾವು ನೀಡಿದ್ದೇವೆ. ವುಮನ್ಸ್ ಆರ್ ದಿ ರಿಯಲ್ ಆರ್ಕಿಟೆಕ್ಟ್ಸ್ ಆಫ್ ದಿ ಸೊಸೈಟಿ ಅಂತ ಹೇಳ್ತಾರೆ. ಇದು ಖಂಡಿತ ನಿಜ. ಯಾಕಂತ ಹೇಳಿದರೆ, ಈ ಒಂದು ರೂಪರೇಷೆಯನ್ನು ಒಂದು ಕುಟುಂಬಕ್ಕಾಗಲಿ, ಒಂದು ಸಮಾಜಕ್ಕಾಗಲಿ, ಒಂದು ಸಂಸ್ಥೆಗಾಗಲಿ, ಯಾವ ಸಂಘ ಸಂಸ್ಥೆಗಳಲ್ಲಿಯೂ ಕೆಲಸ ಮಾಡಿದರೆ ಒಂದು ರೂಪರೇಷೆಯನ್ನು ಕೊಡುವಂಥದ್ದೇ ಒಂದು ಹೆಣ್ಣು ಅಂತ ಹೇಳಿ ಈ ಮಹಿಳಾ ಆಚರಣೆಯ ದಿನ ನಾನು ಎಲ್ಲ ಮಹಿಳೆಯರಿಗೆ ಶುಭ ಹಾರೈಸ್ತೇನೆ. ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಅವರಿಗೆಲ್ಲರಿಗೂ ಅಭಿನಂದಿಸುತ್ತೇನೆ. ನಾವೆಲ್ಲರೂ ಮಹಿಳೆಯರು ಒಟ್ಟುಗೂಡಿಸಿ ಕೆಲಸ ಮಾಡೋಣ ಹಾಗೂ ಈ ಸಮಾಜದ ಕೀರ್ತಿಯನ್ನು ಇನ್ನೂ ಹೆಚ್ಚಿಸೋಣ. ಆಯುಷ್ಧಾಮ ಹಾಸ್ಪಿಟಲಲ್ಲಿ JCRT ವಿಂಗ್ಸ್ ಅವ್ರ ಜೊತೆ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಇದರಲ್ಲಿ ತುಂಬ ಕಾಂಪಿಟೇಷನ್ ಎಲ್ಲ ಇತ್ತು. ಲೈಕ್ ಲಿಂಬೆಹಣ್ಣಿನ ಓಟ, ದಂಶರಸ್, ತುಂಬ ಎಲ್ಲರೂ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ಕೊಂಡ್ಲೇ ಇಲ್ಲ. ತುಂಬ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಕೂಡ ಒಂದು ಪ್ರೈಸ್ ವಿನ್ ಮಾಡಿದ್ದೀವಿ ಬೆಸ್ಟ್ ಸೆಲ್ಫಿಗೆ. ಸೊ ತುಂಬ ಖುಷಿ ಆಯಿತು. ಈಗ ಡಾಕ್ಟರ್ ಎಲ್ಲರೂ ಇಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದು ನೋಡಿ ತುಂಬ ಖುಷಿ ಆಯಿತು. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ.